ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಕಾರ್ಯಕ್ರಮ ಆಗಿತ್ತು. ಅವರು ಪ್ರಧಾನಮಂತ್ರಿಗಳು ಆಗಮಿಸಿದ್ದಕ್ಕೆ ಸ್ವಾಗತ ಇದೆ. ಆದರೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳಿಗೆ ಇವತ್ತು ಕೈ ಮುಗಿದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಮಾಡಿದರು. ಬಹಳ ಸಮಯಗಳ ಹಿಂದಿನಿಂದ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳು ಮಂಗಳೂರಿಗೆ ಆಗಮಿಸಿದಂಥ ರೈಲ್ವೆ ಸ್ಟೇಷನ್ ಅನ್ನ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ರೈಲ್ವೆ ಸ್ಟೇಷನ್ ಅಂತೇಳಿ ಹೆಸರಿಡಬೇಕು ಅನ್ನೋ ಒಂದು ರೀತಿ ಬೇಡಿಕೆ ಇತ್ತು. ಅದನ್ನ ಅವರು ಪರಿಪೂರ್ಣತೆ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು. ಮತ್ತು ಚುನಾವಣಾ ಸಂದರ್ಭದಲ್ಲಿ ಇವತ್ತು ಬಂದು ಅವರ ಪ್ರತಿಭೆಗೆ ಕೈ ಮುಗಿದು ಇವತ್ತು ಅಲ್ಲಿಂದ ಪ್ರಾರಂಭ ಮಾಡೋದಕ್ಕಿಂತ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳ ತತ್ವ ಸಂದೇಶಗಳಿಗೆ ಹೊಂದಿಕೊಂಡು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತಿದ್ರೆ ಅದಕ್ಕೆ ಜಾಸ್ತಿ ಮಹತ್ವತೆ ಬರ್ತಾ ಇತ್ತು. ಆದರೆ ಕಳೆದ 35 ವರ್ಷಗಳಲ್ಲಿ ಬಿಜೆಪಿಯವರು ಲೋಕಸಭಾ ಸದಸ್ಯರಾಗಿ ನಮ್ಮ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನು ಕೂಡ ವಿಮರ್ಶಿಸುವಂತ ಅವಕಾಶ. ಹೆಚ್ಚಿನ ನಿಮಿಷ ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ 2013ರಲ್ಲಿ 4.9% ಇತ್ತು. ಇವತ್ತು ಅದು 8%ಗೆ ಮುಟ್ಟಿದೆ. 10 ವರ್ಷಗಳ ಇವರ ಆಡಳಿತದಲ್ಲಿ 8%ಗೆ ಮುಟ್ಟಿದೆ ನಿರುದ್ಯೋಗ ಸಮಸ್ಯೆ. ಮತ್ತು ಅದೇ ರೀತಿಯಲ್ಲಿ ನಮಗೆ 125 ರಾಷ್ಟ್ರಗಳಲ್ಲಿ 111ನೇ ಸ್ಥಾನ, ಪಾಕಿಸ್ತಾನಕ್ಕೆ 102ನೇ ಸ್ಥಾನ 125ರಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ. ಇವತ್ತು ನಮಗೆ 111ನೇ ಸ್ಥಾನ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಕೌಂಟ್ ಅನ್ನು ಫ್ರೀಸ್ ಮಾಡುವಂಥದ್ದು, ಅದೇ ರೀತಿಯಾಗಿ 2 ಮುಖ್ಯಮಂತ್ರಿಗಳನ್ನ ಜೈಲಿಗೆ ತರುವಂಥದ್ದು, ಅದರಲ್ಲೂ ಕೂಡ ತೆಲಂಗಾಣದ ಮುಖ್ಯಮಂತ್ರಿಗಳ ಮಗಳನ್ನ ಕೂಡ ಜೈಲಿಗೆ ಹಾಕುವಂಥದ್ದು, ಮತ್ತು IT, ED, CBI ಅನ್ನ ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನ ದಮನ ಮಾಡುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಹೊರಟಿದೆ. ಒಂದು ರಾಷ್ಟ್ರ, ಒಂದು ಭಾಷೆ, ಒಂದು ಧರ್ಮ, ಒಂದು ಚುನಾವಣೆ, ಇವೆಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದಂಥ ವಿಚಾರಗಳು. ಹೆಚ್ಚಿನ ಅಂಶ ನಮ್ಮ ಸಂವಿಧಾನಕ್ಕೆ ಅನೇಕ ಸಂದರ್ಭಗಳಲ್ಲಿ ಇವತ್ತು ಸಂಬಂಧಪಟ್ಟಂತ ಕೇಂದ್ರ ಸಚಿವರುಗಳು ಇವತ್ತು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಒಂದು ಚುನಾವಣೆ, ಈ ಆಡಳಿತ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿತ್ತು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡಿದೆ. ಹೆಚ್ಚಿನ ಅಂಶ ಆ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾರು ಕೂಡ ನಂಬಲಿಲ್ಲ. ಈ ಒಂದು ಗ್ಯಾರಂಟಿಯನ್ನು ಇದನ್ನು ಬೇಲಿಗೆ ಬಿಸಾಡಿ ಇದನ್ನ ಕಸದ ಬುಟ್ಟಿಗೆ ಹಾಕಿ ಆಗ್ಲಿಕ್ಕೆ ಹುಟ್ಟೋ ಹೋಗ್ಲಿಕ್ಕೆ ಹುಟ್ಟೋ. ನಮ್ಮಲ್ಲೊಬ್ಬರು ಜಿಲ್ಲಾಧ್ಯಕ್ಷ, ಬಿಜೆಪಿ ಜಿಲ್ಲಾಧ್ಯಕ್ಷ ಉಡುಪಿಯವರು ಹೇಳಿದ್ರು, ಒಂದು ವೇಳೆ ಇದು ಅನುಷ್ಠಾನ ಆದರೆ ನಾನು ತಲೆ ಬೋಡಿಸಿ ವಿಧಾನಸೌಧ ಎದುರುಗಡೆ ಕೂರ್ತೇನೆ ಅಂತೇಳಿ. ನಾವು ಈ 5 ಗ್ಯಾರಂಟಿ ಕೂಡ ಅನುಷ್ಠಾನ ಆದ ನಂತರ ನಾವು ಇಲ್ಲಿಂದ ನಮ್ಮ ಕೊಪ್ಪದಿಂದ ಅಲ್ಲಿಯ ಶಾಸಕರು, ಅಲ್ಲಿಯ ಅಧ್ಯಕ್ಷರೆಲ್ಲ ಸೇರಿ ಎಲ್ಲ ಬ್ರ್ಯಾಂಡ್ಗಳ ಬ್ಲೇಡ್ ಅನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ದೇವೆ. ಅವರು ಕೊಟ್ಟಂತ ಆಶ್ವಾಸನೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಮೊನ್ನೆ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಈ ಒಂದು ರೀತಿಯ ಹೇಳಿಕೆ ಹೆಚ್ಚಿನ ಅಂಶ ಇಡೀ ಮಹಿಳಾ ಸಮುದಾಯಕ್ಕೆ ಒಂದು ರೀತಿಯ ಕಳಂಕ ತರುವಂತ ಹೇಳಿಕೆ ಆಗಿದೆ. ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ಮೈತ್ರಿ ಮಾಡುವಂತ ಸಮಯದಲ್ಲಿ ಮಣಿಪುರದಲ್ಲಿ ಯಾವ ರೀತಿಯ ದೌರ್ಜನ್ಯ ಆಗಿತ್ತು ಮಹಿಳೆಯರ ಮೇಲೆ, 76 ಮಂದಿ ಪ್ರಾಣ ಕೊಟ್ಟರು, ಬೆತ್ತಲೆ ಮೆರವಣಿಗೆ ಮಾಡಿದ್ರು ಮಹಿಳೆಯರನ್ನ. ನಮ್ಮ ದೇಶದ ಚರಿತ್ರೆಯಲ್ಲಿ ಎಂದೂ ಆಗದಂತ ರೀತಿಯ ಒಂದು ಘಟನೆ ನಡೆಯಿತು. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಅನ್ನುವಂಥ ರೀತಿ ಅವರ
ಅವರ ಗಂಡನನ್ನ ಕೊಲೆ ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡಿ ಆ ಆರೋಪಿಗಳಿಗೆ ಶಿಕ್ಷೆ ಆದರೆ ಅವರನ್ನ ಸರ್ಕಾರ, ಗುಜರಾತ್ ಸರ್ಕಾರ ಅವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಅವರನ್ನು ಮೆರವಣಿಗೆ ತಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಯಿತು. ಹೆಚ್ಚು ನಿಮಿಷ ನಂತರ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಪುನಃ ಅವರಿಗೆ ಶಿಕ್ಷೆ ವಿಧಿಸುವಂತ ಅವಕಾಶಗಳಾಗಿತ್ತು. ಈ ರೀತಿಯಲ್ಲಿ ಅದು ಹೆಚ್ಚು ನಿಮಿಷ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಆಯ್ತು ಅಂತ ಕಾಣುತ್ತೆ. ಇದು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತ ಕೆಲಸ ಕಾರ್ಯ ಸತತವಾಗಿ ದೇಶದಾದ್ಯಂತ ಇವತ್ತು ನಡೆಯುವಂಥದ್ದು ಹೆಚ್ಚು ನಿಮಿಷ ಕುಮಾರಸ್ವಾಮಿ ಅವರ ಗಮನಕ್ಕೆ ಬಂದಿದೆ ಇಲ್ಲವೋ ಗೊತ್ತಿಲ್ಲ. ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಪುನರುಪಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ. ಒಂದು, ಕಳೆದ ಸಲ ನಾವು ರಾಜ್ಯ ಸರ್ಕಾರದ ಹಂತದಲ್ಲಿ ಘೋಷಣೆ ಮಾಡಿದ್ದು, ಅದನ್ನ 6 ತಿಂಗಳಲ್ಲಿ ಎಲ್ಲೂ ಕೂಡ ಆಗಲಿಕ್ಕಿಲ್ಲ. ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆಯನ್ನು ಅಷ್ಟೊಂದು ಶೀಘ್ರವಾಗಿ ಮಾಡುವಂಥದ್ದು. ಇವಾಗಲೇ 15ಕ್ಕಿಂತ ಮಿಕ್ಕಿ ನಮ್ಮ ಏಮಿರುವಂಥದ್ದು 20ಕ್ಕಿಂತ ಮಿಕ್ಕಿ ಸ್ಥಾನವನ್ನು ಪಡಿಬೇಕು ಅಂತೇಳಿ ಇವತ್ತು ಅಂಥ ಒಂದು ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ವಿ. ಇವತ್ತು ಆ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ಮಾಡಲಿಕ್ಕಿದೆ. ಉಡುಪಿ ಚಿಕ್ಕಮಗಳೂರು 100ಕ್ಕೆ 100 ಪಾಲು ಗೆಲ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವತ್ತು ಹೆಜ್ಜಿನಲ್ಲಿ ಇದ್ದೇವೆ. ಇನ್ನಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಇದು ಬೆಂಬಲ ಕಾಣುವಂಥದ್ದು ಸ್ವಲ್ಪ ಚುನಾವಣೆಯ ಕಡೆಯ ಹಂತದಲ್ಲಿ ಕಾಣ್ತದೆ. ಆ ದೃಷ್ಟಿಯಲ್ಲಿ ಈ ಒಂದು ಸೀಟನ್ನು ಕೂಡ 100ಕ್ಕೆ 100 ಪಾಲು ಪಡೆಯುವಂತ ಒಂದು ಅವಕಾಶ ಇದೆ. ಬೇರೆ ಬೇರೆ ಪಕ್ಷಗಳಿಂದ ನಮಗೆ ಸೇರ್ಪಡೆ ಆಗುವುದರ ಮುಖಾಂತರ ಹೆಚ್ಚಿನ ಅಂಶ ಇನ್ನಷ್ಟು ಶಕ್ತಿ ನಮಗೆ ಬರ್ಲಿಕ್ಕಿದೆ ಅಂತ ಹೇಳಿಕೊಂಡು ಇವತ್ತು ಸೇರ್ಪಡೆ ಆಗುವಂತ ಎಲ್ಲಾ ಮುಖಂಡರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಅವರಿಗೆ ಶುಭ ಕೋರಿ ನನ್ನ ಒಂದೆರಡು ಮಾತು ಕೊಡ್ತೀನಿ. ಮೋದಿ ಬರ್ತಾರೆ ಅಂತ ಯಾರು ಬರುವವರು ಅಲ್ಲ. ಈಗ ಇವತ್ತು ರಾಹುಲ್ ಗಾಂಧಿ ಅವರು ನಾಳೆ ಇಲ್ಲಿ ಮಂಡ್ಯ ಮತ್ತು ಕೋಲಾರ ಬರ್ತಾ ಇದ್ದಾರೆ. ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಸ್ಟಾರ್ ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೋಗಿದೆ. ಮುಖ್ಯಮಂತ್ರಿಗಳದ್ದು ಕೂಡ ಇಲ್ಲಿ ಕಾರ್ಯಕ್ರಮ ಇದೆ. ಇವತ್ತಿತ್ತು ಅಲ್ಲಿ ಪುತ್ತೂರಿನಲ್ಲಿ ಜಾತ್ರೆ ಇರುವ ಕಾರಣ ಅದನ್ನು ಮುಂದುವರಿಸುವಂತ ಅವಕಾಶ ಆಗಿದೆ. ಮುಖ್ಯಮಂತ್ರಿಗಳದ್ದು ಕಾರ್ಯಕ್ರಮ 20ರ ನಂತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಇದೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥ ಸಂದೇಶ. ಅದು ವಿಶ್ವ ಮಾನವರನ್ನು ಒಟ್ಟು ಸೇರಿಸುವ ಸಂದೇಶ. ಕಾಂಗ್ರೆಸ್ ಪಕ್ಷದ ಸಂದೇಶ ಕೂಡ ಅದೇ. ಒಂದೇ, ಎಲ್ಲರೂ ಕೂಡ ಅವರು ಪೂಜಾರಿ ಕಮ್ಯುನಿಟಿಗೆ ಸೇರಿದವರನ್ನು ಸಾಬೀತು ಮಾಡಿದ್ದಾರೆ. ಅದರಲ್ಲಿ ತಪ್ಪಿದೆ ಅಲ್ಲ. ಈಗ ಈ ಚುನಾವಣಾ ಸಮಯದಲ್ಲಿ ಬಂದು ನಾರಾಯಣ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಬಾಕಿ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದಾರಲ್ಲ. ಈಗ ಅವರದೇ ಗಣರಾಜ್ಯ ದಿನೋತ್ಸವ ಸಂದರ್ಭದಲ್ಲಿ ಕೇರಳ ರಾಜ್ಯದವರು ಕಳಿಸಿದ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿ ಅವಮಾನ ಮಾಡಿದಾರಲ್ಲ. ಮತ್ತೆ ಬಿಜೆಪಿಯವರು ರಾಜ್ಯ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಪಠ್ಯಪುಸ್ತಕದಿಂದ ಕಿತ್ತು ತೆಗೆದಾಗ ಗೊತ್ತಾಗ್ಲಿಲ್ಲ. ಬರೇ ನಾರಾಯಣ ಗುರುಗಳನ್ನು ಮಾತ್ರ ಅಲ್ಲ, ಬಸವಣ್ಣನವರು ಅವಮಾನ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರು, ಕುವೆಂಪುರವರಿಗೆ ಅವಮಾನ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಇದರಲ್ಲಿ ಚುನಾವಣಾ ಗಿಮಿಕ್ ಇದು. ಏನು ಕಳೆದ ಫಸ್ಟ್ 2013ರಲ್ಲಿ ಕಪ್ಪು ದುಡ್ಡು ತರ್ತೇನೆ 15 ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಇದು ಜುಗುಳ. बोलो कांग्रेस पार्टी की, बोलो राहुल गांधी की, बोलो डी.के. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ಆಡಳಿತಕ್ಕೆ ಬಂದಿತ್ತು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಸಮಾನ ಅನ್ನುವಂಥ ರೀತಿಯಲ್ಲಿ ಜೆಡಿಎಸ್ ಪಕ್ಷ ಕೆಲಸ ಕಾರ್ಯ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಅಸ್ಮಿತೆಗೆ ಹೊಂದಿಕೊಂಡು ಬಸವಣ್ಣನವರ, ಕುವೆಂಪುರವರ,
ನಾರಾಯಣ ಗುರುಗಳ, ಕನಕದಾಸರ ಎಲ್ಲ ರೀತಿಯ ಸಂದೇಶಗಳು ಕೂಡ ಒಟ್ಟಾಗಿ ಸೇರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಆ ರೀತಿಯಲ್ಲಿ ರಾಜಕೀಯವಾದಂಥ ಒಂದು ವಾತಾವರಣ ಇತ್ತು. ಇವತ್ತು ಕುಮಾರಸ್ವಾಮಿ ಅವರು ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಏನು ರಾಮಕೃಷ್ಣ ಹೆಗ್ಡೆ ಅವರ, JH ಪಾಟೀಲ್ ರವರ ಇವತ್ತು ಅಷ್ಟು ಇವತ್ತೆಲ್ಲ ಸಿದ್ದರಾಮಯ್ಯನವರು ಕೂಡ ಪಕ್ಷದಲ್ಲಿದ್ದರು, BJR ಸಿಂಧ್ಯಾರವರಿದ್ದರು. ಅನೇಕ ಮುತ್ಸದ್ದಿಗಳು ಪಕ್ಷದ ಅಸ್ಮಿತೆಯನ್ನೇ ಕೊನೆಗೊಳಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದರಿಂದ ಮನಸ್ಸೊಂದಂತ ಇವತ್ತು ತನ್ನ ಭಾವನನ್ನೇ ಕೊಂಡೋಗಿ BJP ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ. ಸುಮಲತಾರವರಿಗೆ ಅನ್ಯಾಯ ಮಾಡಿ ಇವತ್ತು ಅಲ್ಲಿ ಸ್ಪರ್ಧೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೂಡ ಹೆಚ್ಚಿನ ಅಂಶ ಇವತ್ತಿನ ಕಾರ್ಯಕರ್ತರು ಆ ಪಕ್ಷವನ್ನು ಬಿಡುವುದರ ಮುಖಾಂತರ ಏನು ಸೂಚನೆ ಕಾಣ್ತದೆ ಅಂತ ಹೇಳಿದ್ರೆ, ಅವರನ್ನು ಹೊಂದಿಕೊಂಡಂತೆ 4 ಕ್ಷೇತ್ರದಲ್ಲಿ ಕೂಡ ಸೋಲ್ತಾರೆ. ಹಾಸನದಲ್ಲಿ ಸೋಲ್ತಾರೆ, ಇವತ್ತು ಮಂಡ್ಯದಲ್ಲಿ ಸೋಲ್ತಾರೆ, ರಾಮನಗರದಲ್ಲಿ ಸೋಲ್ತಾರೆ, ಇಲ್ಲಿ ಕೂಡ ಕೋಲಾರದಲ್ಲಿ ಕೂಡ ಸೋಲುವಂಥ ವಾತಾವರಣ ಇದೆ. ಇಂಥ ಸಮಯದಲ್ಲಿ ಇವತ್ತು ಒಂದು ಚರಿತ್ರೆ ಇತಿಹಾಸವನ್ನು ಬರೆದಿದ್ದಾರೆ ಕುಮಾರಸ್ವಾಮಿ ಅವರು. ಇಡೀ ಜನತಾದಳ ಇವತ್ತು ಏನಿತ್ತು, ಇವತ್ತು JDS ಪಕ್ಷ ಏನಿತ್ತು, ಅದರ ಒಂದು ಇದಕ್ಕೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಸಮಾಧಿಗೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಜಾತ್ಯತೀತವಾದಂಥ ತತ್ವವನ್ನು ಒಪ್ಪಿಕೊಂಡು ಬಂದಂಥ ಅನೇಕ ಜನರು, ಅವ್ರಿಗೇನು ಆಗಲಿಕ್ಕೆ ಆಗಲಿಲ್ಲ, ಯಾವ ನಾಮಕರಣ, ಅವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬರುವಂಥ ಅವಕಾಶ ಆಗಿದೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು DK ಶಿವಕುಮಾರ್ ಅವರು ಇವತ್ತು ಆ ನಿಲುವನ್ನು ತಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ತತ್ವ, ಕಾರ್ಯಕ್ರಮಗಳು, ನಾಯಕತ್ವವನ್ನು ಒಪ್ಪಿಕೊಂಡು ಯಾರೇ ಬರ್ತಿದ್ರು ಕೂಡ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಧಾರಣ 42 ಮಂದಿಯನ್ನು ನಾವು ಸೇರ್ಪಡೆ ಮಾಡಿದ್ದೇವೆ. 42 ಮಂದಿ ಅಂತ ಹೇಳಿದ್ರೆ 42 ಮಂದಿ ಮಾತ್ರ ಅಲ್ಲ, ಅವರ ಹಿಂದೆ 100 ಜನ ಇದ್ದಾರೆ. ಇನ್ನಷ್ಟು ಜನರು ಕೂಡ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು ಕೂಡ ಸೇರ್ಪಡೆ ಆಗಲಿಕ್ಕಿದ್ದಾರೆ. ಅವ್ರನ್ನೆಲ್ಲ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಜನನೇ ತೀರ್ಮಾನ ಮಾಡಿದ್ದಾರೆ. 136 ಕೊಟ್ಟಿದ್ದಾರೆ. ಯಾವ ಕುರ್ಚಿ ಬಿಡುದು? 136 ಶಾಸಕರು ಗೆದ್ದಿದ್ದಾರೆ. ಇನ್ನಷ್ಟು ಶಾಸಕರು ಕ್ಯೂನಲ್ಲಿದ್ದಾರೆ. ಇವತ್ತು JDS ಇಂದ ಬರಲಿಕ್ಕೆ, BJP ಇಂದ ಬರಲಿಕ್ಕೆ ಇನ್ನಷ್ಟು ಶಾಸಕರು ಕ್ಯೂನಲ್ಲಿದ್ದಾರೆ. ಕುರ್ಚಿ ಬಿಡುವ ಪ್ರಶ್ನೆ ಎಲ್ಲಿದೆ? ಪಕ್ಷದಿಂದ ಏನಾದರೂ ಸಚಿವರುಗಳಿಗೆ ಉಸ್ತುವಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ, ಸ್ಥಾನ ಹೋಗುತ್ತೆ ಅಂತ ಹೇಳಿ ಅವರೇ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಲ್ಲ ಆ ರೀತಿ ಟಾರ್ಗೆಟ್ ಇರಲೇಬೇಕಲ್ಲ. ಇದು ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕಲ್ಲ, ಒಂದೊಂದು ಟಾರ್ಗೆಟ್ ಬೇಕಲ್ಲ, ಅದು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಇಲ್ಲದಂಥ ಟಾರ್ಗೆಟ್ ಮತ್ತೆ ಯಾಕೆ? ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಅಲ್ಲ, ಹಾಗಲ್ಲ. ಅವರ ಅಸೆಸ್ಮೆಂಟ್ ಪ್ರತಿಯೊಬ್ಬ ಮಂತ್ರಿ ಇರ್ಬೋದು, ಪ್ರತಿಯೊಂದು ಮುಖಂಡರುಗಳಿರ್ಬೋದು, ಪಕ್ಷದ ಮುಖಂಡರುಗಳಿರ್ಬೋದು, ಅವರಿಗೊಂದು ಅಸೆಸ್ಮೆಂಟ್ ಅಂತ ಇರ್ತದೆ. ಆ ಅಸೆಸ್ಮೆಂಟ್ ಪ್ರಕಾರ ಟಾರ್ಗೆಟ್ ಕೊಟ್ಟಿದ್ದಾರೆ. ಸ್ವಾಗತ. ಕೆಲವು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರುವವರಿದ್ದಾರೆ. ಅವರನ್ನು ಸೇರ್ಪಡೆ ಕುರಿತು ಪಕ್ಷದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ವಿನಾಯಕ್ ಕುಮಾರ್ ಸೊರಕೆ ಅವರು ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶಹೀದ್ರವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶಾಲೆ, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಾದ ನೀರಜ್ರವರು, ಸಲೀಮ್ರವರು, ಇವತ್ತು ಆ ಸೇರ್ಪಡಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೀವಿ. ಹೆಚ್ಚಿನ ಅಂಶ JDS ಪಕ್ಷ ತನ್ನ ಜಾತ್ಯತೀತತೆಯ ಒಂದು ಅಸ್ತಿತ್ವವನ್ನು ಇವತ್ತು ಕಳ್ಕೊಂಡಿದೆ. ಸಂಪೂರ್ಣವಾಗಿ BJP ಜೊತೆಯಲ್ಲಿ ಮೈತ್ರಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಮಂದಿ ಅನೇಕ ವರ್ಷಗಳ ಕಾಲ JDS ಪಕ್ಷದಲ್ಲಿ ದುಡಿದಂತ ಅನೇಕ ಮಂದಿ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ.
ಮೊನ್ನೆ ಕೂಡ ರಾತ್ರಿ 1 ಗಂಟೆ ರಾತ್ರಿ ರಾಮನಗರದಿಂದ ತಂಡೋಪತಂಡವಾಗಿ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕಾರ್ಯಕ್ರಮ ಆಗಿತ್ತು. ಅವರು ಪ್ರಧಾನಮಂತ್ರಿಗಳು ಆಗಮಿಸಿದ್ದಕ್ಕೆ ಸ್ವಾಗತ ಇದೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಇವತ್ತು ಕೈ ಮುಗಿದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಮಾಡಿದ್ರು. ಬಹಳ ಸಮಯಗಳ ಹಿಂದಿನಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಮಂಗಳೂರಿಗೆ ಆಗಮಿಸಿದಂತ ರೈಲ್ವೆ ಸ್ಟೇಷನ್ ಅನ್ನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ರೈಲ್ವೆ ಸ್ಟೇಷನ್ ಅಂತೇಳಿ ಹೆಸರಿಡಬೇಕು ಅನ್ನೋ ರೀತಿ ಬೇಡಿಕೆ ಇತ್ತು. ಅದನ್ನ ಅವರು ಪರಿಪೂರ್ಣತೆ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು. ಮತ್ತು ಚುನಾವಣಾ ಸಂದರ್ಭದಲ್ಲಿ ಇವತ್ತು ಬಂದು ಅವರ ಪ್ರತಿಮೆಗೆ ಕೈ ಮುಗಿದು ಇವತ್ತು ಅಲ್ಲಿಂದ ಪ್ರಾರಂಭ ಮಾಡೋದಕ್ಕಿಂತ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ತತ್ವ ಸಂದೇಶಗಳಿಗೆ ಹೊಂದಿಕೊಂಡು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತಿದ್ರೆ ಅದಕ್ಕೆ ಜಾಸ್ತಿ ಮಹತ್ವತೆ ಬರ್ತಾ ಇತ್ತು. ಆದರೆ ಕಳೆದ 35 ವರ್ಷಗಳಲ್ಲಿ ಬಿಜೆಪಿಯವರು ಲೋಕಸಭಾ ಸದಸ್ಯರಾಗಿ ನಮ್ಮ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನು ಕೂಡ ವಿಮರ್ಶಿಸುವಂತ ಅವಕಾಶ. ಹೆಚ್ಚಿನ ನಿಮಿಷ ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ 2013ರಲ್ಲಿ 4.9% ಇತ್ತು. ಇವತ್ತು ಅದು 8%ಗೆ ಮುಟ್ಟಿದೆ. 10 ವರ್ಷಗಳ ಇವರ ಆಡಳಿತದಲ್ಲಿ 8%ಗೆ ಮುಟ್ಟಿದೆ ನಿರುದ್ಯೋಗ ಸಮಸ್ಯೆ. ಮತ್ತು ಅದೇ ರೀತಿಯಲ್ಲಿ ನಮಗೆ 125 ರಾಷ್ಟ್ರಗಳಲ್ಲಿ 111ನೇ ಸ್ಥಾನ, ಪಾಕಿಸ್ತಾನಕ್ಕೆ 102ನೇ ಸ್ಥಾನ 125ರಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ. ಇವತ್ತು ನಮಗೆ 111ನೇ ಸ್ಥಾನ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಕೌಂಟ್ ಅನ್ನು ಫ್ರೀಸ್ ಮಾಡುವಂಥದ್ದು, ಅದೇ ರೀತಿಯಾಗಿ 2 ಮುಖ್ಯಮಂತ್ರಿಗಳನ್ನ ಜೈಲಿಗೆ ತರುವಂಥದ್ದು, ಅದರಲ್ಲೂ ಕೂಡ ತೆಲಂಗಾಣದ ಮುಖ್ಯಮಂತ್ರಿಗಳ ಮಗಳನ್ನ ಕೂಡ ಜೈಲಿಗೆ ಹಾಕುವಂಥದ್ದು. ಇವತ್ತು IT, ED, CBI ಅನ್ನ ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನ ದಮನ ಮಾಡುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಹೊರಟಿದೆ. ಒಂದು ರಾಷ್ಟ್ರ, ಒಂದು ಭಾಷೆ, ಒಂದು ಧರ್ಮ, ಒಂದು ಚುನಾವಣೆ, ಇವೆಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದಂಥ ವಿಚಾರಗಳು. ಹೆಚ್ಚಿನ ಅಂಶ ನಮ್ಮ ಸಂವಿಧಾನಕ್ಕೆ ಅನೇಕ ಸಂದರ್ಭಗಳಲ್ಲಿ ಇವತ್ತು ಸಂಬಂಧಪಟ್ಟಂತ ಕೇಂದ್ರ ಸಚಿವರುಗಳು ಇವತ್ತು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಒಂದು ಚುನಾವಣೆ, ಈ ಆಡಳಿತ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿತ್ತು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡಿದೆ. ಹೆಚ್ಚಿನ ವಿಷಯ ಆ ಸಂದರ್ಭದಲ್ಲಿ ಚುನಾವಣಾ ಸಮಯದಲ್ಲಿ ಯಾರು ಕೂಡ ನಂಬಲಿಲ್ಲ. ಈ ಒಂದು ಗ್ಯಾರಂಟಿಯನ್ನು ಇದನ್ನು ಬೇಲಿಗೆ ಬಿಸಾಡಿ, ಇದನ್ನ ಕಸದ ಬುಟ್ಟಿಗೆ ಹಾಕಿ, ಆಗ್ಲಿಕ್ಕೆ ಹುಟ್ಟೋ ಹೋಗ್ಲಿಕ್ಕೆ ಹುಟ್ಟೋ. ನಮ್ಮಲ್ಲೊಬ್ಬರು ಜಿಲ್ಲಾಧ್ಯಕ್ಷ, ಬಿಜೆಪಿ ಜಿಲ್ಲಾಧ್ಯಕ್ಷ ಉಡುಪಿಯವರು ಹೇಳಿದ್ರು, ಒಂದು ವೇಳೆ ಇದು ಅನುಷ್ಠಾನ ಆದ್ರೆ ನಾನು ತಲೆ ಬೋಡಿಸಿ ವಿಧಾನಸೌಧ ಎದುರುಗಡೆ ಕೂರ್ತೇನೆ ಅಂತೇಳಿ. ನಾವು ಈ 5 ಗ್ಯಾರಂಟಿ ಕೂಡ ಅನುಷ್ಠಾನ ಆದ ನಂತರ ನಾವು ಇಲ್ಲಿಂದ ನಮ್ಮ ಕೊಪ್ಪದಿಂದ ಅಲ್ಲಿಯ ಶಾಸಕರು, ಅಲ್ಲಿಯ ಅಧ್ಯಕ್ಷರು ಎಲ್ಲ ಸೇರಿ ಎಲ್ಲ ಬ್ರ್ಯಾಂಡ್ಗಳ ಬ್ಲೇಡ್ ಅನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ದೇವೆ. ಅವರು ಕೊಟ್ಟಂತ ಆಶ್ವಾಸನೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಮೊನ್ನೆ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಈ ಒಂದು ರೀತಿಯ ಹೇಳಿಕೆ ಹೆಚ್ಚಿನ ಅಂಶ ಇಡೀ ಮಹಿಳಾ ಸಮುದಾಯಕ್ಕೆ ಒಂದು ರೀತಿಯ ಕಳಂಕ ತರುವಂತ ಹೇಳಿಕೆ ಆಗಿದೆ. ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ಮೈತ್ರಿ ಮಾಡುವಂತ ಸಮಯದಲ್ಲಿ ಮಣಿಪುರದಲ್ಲಿ ಯಾವ ರೀತಿಯ ದೌರ್ಜನ್ಯ ಆಗಿತ್ತು ಮಹಿಳೆಯರ ಮೇಲೆ, 76 ಮಂದಿ ಪ್ರಾಣ ಕೊಟ್ಟರು, ಬೆತ್ತಲೆ ಮೆರವಣಿಗೆ ಮಾಡಿದ್ರು ಮಹಿಳೆಯರನ್ನ.
ನಮ್ಮ ದೇಶದ ಚರಿತ್ರೆಯಲ್ಲಿ ಎಂದೂ ಆಗದಂತ ರೀತಿಯ ಒಂದು ಘಟನೆ ನಡೆಯಿತು. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಅನ್ನುವಂಥ ರೀತಿ ಅವರ ಗಂಡನನ್ನ ಕೊಲೆ ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡಿ ಆ ಆರೋಪಿಗಳಿಗೆ ಶಿಕ್ಷೆ ಆದರೆ ಅವರನ್ನ ಗುಜರಾತ್ ಸರ್ಕಾರ ಅವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಅವರನ್ನ ಮೆರವಣಿಗೆ ತಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಯಿತು. ಹೆಚ್ಚು ನಿಮಿಷ ನಂತರ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಪುನಃ ಅವರಿಗೆ ಶಿಕ್ಷೆ ವಿಧಿಸುವಂತ ಅವಕಾಶಗಳಾಗಿದ್ದು, ಈ ರೀತಿಯಲ್ಲಿ ಅದು ಹೆಚ್ಚು ನಿಮಿಷ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಆಯ್ತು ಅಂತ ಕಾಣುತ್ತೆ. ಇದು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತ ಕೆಲಸ ಕಾರ್ಯ ಸತತವಾಗಿ ದೇಶದಾದ್ಯಂತ ಇವತ್ತು ನಡೆಯುವಂಥದ್ದು ಹೆಚ್ಚು ನಿಮಿಷ ಕುಮಾರಸ್ವಾಮಿ ಅವರ ಗಮನಕ್ಕೆ ಬಂದಿದೆ ಇಲ್ಲವೋ ಗೊತ್ತಿಲ್ಲ. ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಪುನರುಪಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ. ಒಂದು, ಕಳೆದ ಸಲ ನಾವು ರಾಜ್ಯ ಸರ್ಕಾರದ ಹಂತದಲ್ಲಿ ಘೋಷಣೆ ಮಾಡಿದ್ದು, ಅದನ್ನ 6 ತಿಂಗಳಲ್ಲಿ ಎಲ್ಲೂ ಕೂಡ ಆಗಲಿಕ್ಕಿಲ್ಲ. ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆಯನ್ನು ಅಷ್ಟೊಂದು ಶೀಘ್ರವಾಗಿ ಮಾಡುವಂಥದ್ದು. ಇವಾಗಲೇ 15ಕ್ಕಿಂತ ಮಿಕ್ಕಿ ನಮ್ಮ ಏಮಿರುವಂಥದ್ದು 20ಕ್ಕಿಂತ ಮಿಕ್ಕಿ ಸ್ಥಾನವನ್ನು ಪಡಿಬೇಕು ಅಂತೇಳಿ ಇವತ್ತು ಅಂಥ ಒಂದು ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ವಿ. ಇವತ್ತು ಆ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ಮಾಡಲಿಕ್ಕಿದೆ. ಉಡುಪಿ ಚಿಕ್ಕಮಗಳೂರು 100ಕ್ಕೆ 100 ಪಾಲು ಗೆಲ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವತ್ತು ಹೆಜ್ಜಿನಲ್ಲಿದ್ದೇವೆ. ಇನ್ನಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಇದು ಬೆಂಬಲ ಕಾಣುವಂಥದ್ದು ಸ್ವಲ್ಪ ಚುನಾವಣೆಯ ಕಡೆಯ ಹಂತದಲ್ಲಿ ಕಾಣ್ತದೆ. ಆ ದೃಷ್ಟಿಯಲ್ಲಿ ಈ ಒಂದು ಸೀಟನ್ನು ಕೂಡ 100ಕ್ಕೆ 100 ಪಾಲು ಪಡೆಯುವಂತ ಒಂದು ಅವಕಾಶ ಇದೆ. ಬೇರೆ ಬೇರೆ ಪಕ್ಷಗಳಿಂದ ನಮಗೆ ಸೇರ್ಪಡೆ ಆಗುವುದರ ಮುಖಾಂತರ ಹೆಚ್ಚಿನ ಅಂಶ ಇನ್ನಷ್ಟು ಶಕ್ತಿ ನಮಗೆ ಬರ್ಲಿಕ್ಕಿದೆ ಅಂತ ಹೇಳಿಕೊಂಡು ಇವತ್ತು ಸೇರ್ಪಡೆ ಆಗುವಂತ ಎಲ್ಲ ಮುಖಂಡರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಅವರಿಗೆ ಶುಭ ಕೋರಿ ನನ್ನ ಒಂದೆರಡು ಮಾತು ಕೊಡ್ತೀನಿ. ಮೋದಿ ಬರ್ತಾರೆ ಅಂತೇಳಿ ಯಾರು ಬರುವವರು ಅಲ್ಲ. ಈಗ ಇವತ್ತು ರಾಹುಲ್ ಗಾಂಧಿ ಅವರು ನಾಳೆ ಇಲ್ಲಿ ಮಂಡ್ಯ ಮತ್ತು ಕೋಲಾರ ಬರ್ತಾ ಇದ್ದಾರೆ. ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಸ್ಟಾರ್ ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೋಗಿದೆ. ಮುಖ್ಯಮಂತ್ರಿಗಳದ್ದು ಕೂಡ ಇಲ್ಲಿ ಕಾರ್ಯಕ್ರಮ ಇದೆ. ಇವತ್ತಿತ್ತು ಅಲ್ಲಿ ಪುತ್ತೂರಿನಲ್ಲಿ ಜಾತ್ರೆ ಇರುವ ಕಾರಣ ಅದನ್ನು ಮುಂದುವರಿಸುವಂತ ಅವಕಾಶ ಆಗಿದೆ. ಮುಖ್ಯಮಂತ್ರಿಗಳದ್ದು ಕಾರ್ಯಕ್ರಮ 20ರ ನಂತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಇದೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥ ಸಂದೇಶ. ಅದು ವಿಶ್ವ ಮಾನವರನ್ನು ಒಟ್ಟು ಸೇರಿಸುವ ಸಂದೇಶ. ಕಾಂಗ್ರೆಸ್ ಪಕ್ಷದ ಸಂದೇಶ ಕೂಡ ಅದೇ. ಒಂದೇ, ಎಲ್ಲರೂ ಕೂಡ ಅವರು ಪೂಜಾರಿ ಕಮ್ಯುನಿಟಿಗೆ ಸೇರಿದವರು ಸಾಬೀತು ಮಾಡಿದ್ದಾರೆ. ಅದರಲ್ಲಿ ತಪ್ಪಿದೆ ಅಲ್ಲ. ಈಗ ಈ ಚುನಾವಣಾ ಸಮಯದಲ್ಲಿ ಬಂದು ನಾರಾಯಣ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಬಾಕಿ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದಾರಲ್ಲ. ಈಗ ಅವರದೇ ಗಣರಾಜ್ಯ ದಿನೋತ್ಸವ ಸಂದರ್ಭದಲ್ಲಿ ಕೇರಳ ರಾಜ್ಯದವರು ಕಳಿಸಿದ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿ ಅವಮಾನ ಮಾಡಿದಾರಲ್ಲ. ಮತ್ತೆ ಬಿಜೆಪಿಯವರು ರಾಜ್ಯ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಪಠ್ಯಪುಸ್ತಕದಿಂದ ಕಿತ್ತು ತೆಗೆದಾಗ ಗೊತ್ತಾಗ್ಲಿಲ್ಲ. ಬರೇ ನಾರಾಯಣ ಗುರುಗಳನ್ನು ಮಾತ್ರ ಅಲ್ಲ, ಬಸವಣ್ಣನವರು ಅವಮಾನ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರು, ಕುವೆಂಪುರವರಿಗೆ ಅವಮಾನ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಇದರಲ್ಲಿ ಚುನಾವಣಾ ಗಿಮಿಕ್ ಇದು ಏನು ಕಳೆದ ಫಸ್ಟ್ 2013ರಲ್ಲಿ ಕಪ್ಪು ದುಡ್ಡು ತರ್ತೇನೆ 15 ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಇದು ಜುಗುಳ. बोलो कांग्रेस पार्टी की, बोलो राहुल गांधी की, बोलो डी.के. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ಆಡಳಿತಕ್ಕೆ ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಸಮಾನ ಅನ್ನುವಂಥ ರೀತಿಯಲ್ಲಿ ಜೆಡಿಎಸ್ ಪಕ್ಷ ಕೆಲಸ ಕಾರ್ಯ ಮಾಡ್ತಾ ಇದೆ.
ಕರ್ನಾಟಕ ರಾಜ್ಯದ ಅಸ್ಮಿತೆಗೆ ಹೊಂದಿಕೊಂಡು ಬಸವಣ್ಣನವರ, ಕುವೆಂಪುರವರ, ನಾರಾಯಣ ಗುರುಗಳ, ಕನಕದಾಸರ ಎಲ್ಲ ರೀತಿಯ ಸಂದೇಶಗಳು ಕೂಡ ಒಟ್ಟಾಗಿ ಸೇರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಆ ರೀತಿಯಲ್ಲಿ ರಾಜಕೀಯವಾದಂಥ ಒಂದು ವಾತಾವರಣ ಇತ್ತು. ಇವತ್ತು ಕುಮಾರಸ್ವಾಮಿ ಅವರು ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಏನು ರಾಮಕೃಷ್ಣ ಹೆಗ್ಡೆ ಅವರ, JH ಪಾಟೀಲ್ ರವರ ಇವತ್ತು ಇವತ್ತೆಲ್ಲ ಸಿದ್ದರಾಮಯ್ಯನವರು ಕೂಡ ಪಕ್ಷದಲ್ಲಿದ್ದರು, BJR ಸಿಂಧ್ಯಾರವರಿದ್ದರು. ಅನೇಕ ಮುತ್ಸದ್ದಿಗಳು ಪಕ್ಷದ ಅಸ್ಮಿತೆಯನ್ನೇ ಕೊನೆಗೊಳಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದರಿಂದ ಮನಸ್ಸೊಂದಂತ ಇವತ್ತು ತನ್ನ ಭಾವನನ್ನೇ ಕೊಂಡೋಗಿ BJP ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ. ಸುಮಲತಾರವರಿಗೆ ಅನ್ಯಾಯ ಮಾಡಿ ಇವತ್ತು ಅಲ್ಲಿ ಸ್ಪರ್ಧೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೂಡ ಹೆಚ್ಚಿನ ಅಂಶ ಇವತ್ತಿನ ಕಾರ್ಯಕರ್ತರು ಆ ಪಕ್ಷವನ್ನು ಬಿಡುವುದರ ಮುಖಾಂತರ ಏನು ಸೂಚನೆ ಕಾಣ್ತದೆ ಅಂತ ಹೇಳಿದ್ರೆ, ಅವರನ್ನು ಹೊಂದಿಕೊಂಡಂತೆ 4 ಕ್ಷೇತ್ರದಲ್ಲಿ ಕೂಡ ಸೋಲ್ತಾರೆ. ಹಾಸನದಲ್ಲಿ ಸೋಲ್ತಾರೆ, ಇವತ್ತು ಮಂಡ್ಯದಲ್ಲಿ ಸೋಲ್ತಾರೆ, ರಾಮನಗರದಲ್ಲಿ ಸೋಲ್ತಾರೆ, ಇಲ್ಲಿ ಕೂಡ ಕೋಲಾರದಲ್ಲಿ ಕೂಡ ಸೋಲುವಂಥ ವಾತಾವರಣ ಇದೆ. ಇಂಥ ಸಮಯದಲ್ಲಿ ಇವತ್ತು ಒಂದು ಚರಿತ್ರೆ ಇತಿಹಾಸವನ್ನು ಬರೆದಿದ್ದಾರೆ ಕುಮಾರಸ್ವಾಮಿ ಅವರು. ಇಡೀ ಜನತಾದಳ ಇವತ್ತು ಏನಿತ್ತು, ಇವತ್ತು JDS ಪಕ್ಷ ಏನಿತ್ತು, ಅದರ ಒಂದು ಇದಕ್ಕೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಸಮಾಧಿಗೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಜಾತ್ಯತೀತವಾದಂಥ ತತ್ವವನ್ನು ಒಪ್ಪಿಕೊಂಡು ಬಂದಂಥ ಅನೇಕ ಜನರು, ಅವ್ರಿಗೇನು ಆಗಲಿಕ್ಕೆ ಆಗಲಿಲ್ಲ, ಯಾವ ನಾಮಕರಣ, ಅವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬರುವಂಥ ಅವಕಾಶ ಆಗಿದೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು DK ಶಿವಕುಮಾರ್ ಅವರು ಇವತ್ತು ಆ ನಿಲುವನ್ನು ತಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ತತ್ವ, ಕಾರ್ಯಕ್ರಮಗಳು, ನಾಯಕತ್ವವನ್ನು ಒಪ್ಪಿಕೊಂಡು ಯಾರೇ ಬರ್ತಿದ್ರು ಕೂಡ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಧಾರಣ 42 ಮಂದಿಯನ್ನು ನಾವು ಸೇರ್ಪಡೆ ಮಾಡಿದ್ದೇವೆ. 42 ಮಂದಿ ಅಂತ ಹೇಳಿದ್ರೆ 42 ಮಂದಿ ಮಾತ್ರ ಅಲ್ಲ, ಅವರ ಹಿಂದೆ 100 ಜನ ಇದ್ದಾರೆ. ಇನ್ನಷ್ಟು ಜನರು ಕೂಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಕೂಡ ಸೇರ್ಪಡೆ ಆಗಲಿಕ್ಕಿದ್ದಾರೆ. ಅವ್ರನ್ನೆಲ್ಲ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಜನನೇ ತೀರ್ಮಾನ ಮಾಡಿದ್ದಾರೆ. 136 ಕೊಟ್ಟಿದ್ದಾರೆ. ಯಾವ ಕುರ್ಚಿ ಬಿಡುದು? 136 ಶಾಸಕರು ಗೆದ್ದಿದ್ದಾರೆ. ಇನ್ನಷ್ಟು ಶಾಸಕರು ಕ್ಯೂನಲ್ಲಿದ್ದಾರೆ. ಇವತ್ತು JDS ಇಂದ ಬರಲಿಕ್ಕೆ, BJP ಇಂದ ಬರಲಿಕ್ಕೆ ಇನ್ನಷ್ಟು ಶಾಸಕರು ಕ್ಯೂನಲ್ಲಿದ್ದಾರೆ. ಕುರ್ಚಿ ಬಿಡುವ ಪ್ರಶ್ನೆ ಎಲ್ಲಿದೆ? ಪಕ್ಷದಿಂದ ಏನಾದರೂ ಸಚಿವರುಗಳಿಗೆ ಉಸ್ತುವಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ, ಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಹೇಳಿ ಅವರೇ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಲ್ಲ, ಆ ರೀತಿ ಟಾರ್ಗೆಟ್ ಇರಲೇಬೇಕಲ್ಲ. ಇದು ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕಲ್ಲ, ಒಂದೊಂದು ಟಾರ್ಗೆಟ್ ಬೇಕಲ್ಲ, ಅದು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಇಲ್ಲದಂಥ ಟಾರ್ಗೆಟ್ ಮತ್ತೆ ಯಾಕೆ? ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನ ಹೋಗ್ಬೋದು ಅಲ್ಲ, ಹಾಗಲ್ಲ. ಅವರ ಅಸೆಸ್ಮೆಂಟ್ ಪ್ರತಿಯೊಬ್ಬ ಮಂತ್ರಿ ಇರ್ಬೋದು, ಪ್ರತಿಯೊಂದು ಮುಖಂಡರುಗಳಿರ್ಬೋದು, ಪಕ್ಷದ ಮುಖಂಡರುಗಳಿರ್ಬೋದು, ಅವರಿಗೊಂದು ಅಸೆಸ್ಮೆಂಟ್ ಅಂತ ಇರ್ತದೆ. ಆ ಅಸೆಸ್ಮೆಂಟ್ ಪ್ರಕಾರ ಟಾರ್ಗೆಟ್ ಕೊಟ್ಟಿದ್ದಾರೆ. ಸ್ವಾಗತ. ಕೆಲವು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರುವವರಿದ್ದಾರೆ. ಅವರನ್ನು ಸೇರ್ಪಡೆ ಕುರಿತು ಪಕ್ಷದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ವಿನಾಯಕ್ ಕುಮಾರ್ ಸೊರಕೆ ಅವರು ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶಹೀದ್ರವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆ, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಾದ ನೀರಜ್ರವರು, ಸಲೀಮ್ರವರು, ಇವತ್ತು ಆ ಸೇರ್ಪಡಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ಹೆಚ್ಚಿನ ಅಂಶ JDS ಪಕ್ಷ ತನ್ನ ಜಾತ್ಯತೀತತೆಯ ಒಂದು ಅಸ್ತಿತ್ವವನ್ನು ಇವತ್ತು ಕಳ್ಕೊಂಡಿದೆ. ಸಂಪೂರ್ಣವಾಗಿ BJP ಜೊತೆಯಲ್ಲಿ ಮೈತ್ರಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಮಂದಿ ಅನೇಕ ವರ್ಷಗಳ ಕಾಲ
JDS ಪಕ್ಷದಲ್ಲಿ ದುಡಿದಂತ ಅನೇಕ ಮಂದಿ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಮೊನ್ನೆ ಕೂಡ ರಾತ್ರಿ 1 ಗಂಟೆ ರಾತ್ರಿ ರಾಮನಗರದಿಂದ ತಂಡೋಪತಂಡವಾಗಿ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕಾರ್ಯಕ್ರಮ ಆಗಿತ್ತು. ಅವರು ಪ್ರಧಾನಮಂತ್ರಿಗಳು ಆಗಮಿಸಿದ್ದಕ್ಕೆ ಸ್ವಾಗತ ಇದೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಇವತ್ತು ಕೈ ಮುಗಿದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಮಾಡಿದ್ರು. ಬಹಳ ಸಮಯಗಳ ಹಿಂದಿನಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಮಂಗಳೂರಿಗೆ ಆಗಮಿಸಿದಂತ ರೈಲ್ವೆ ಸ್ಟೇಷನ್ ಅನ್ನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ರೈಲ್ವೆ ಸ್ಟೇಷನ್ ಅಂತೇಳಿ ಹೆಸರಿಡಬೇಕು ಅನ್ನುವಂಥ ರೀತಿ ಬೇಡಿಕೆ ಇತ್ತು. ಅದನ್ನ ಅವರು ಪರಿಪೂರ್ಣತೆ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು. ಮತ್ತು ಚುನಾವಣಾ ಸಂದರ್ಭದಲ್ಲಿ ಇವತ್ತು ಬಂದು ಅವರ ಪ್ರತಿಮೆಗೆ ಕೈ ಮುಗಿದು ಇವತ್ತು ಅಲ್ಲಿಂದ ಪ್ರಾರಂಭ ಮಾಡೋದಕ್ಕಿಂತ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ತತ್ವ ಸಂದೇಶಗಳಿಗೆ ಹೊಂದಿಕೊಂಡು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತಿದ್ರೆ ಅದಕ್ಕೆ ಜಾಸ್ತಿ ಮಹತ್ವತೆ ಬರ್ತಾ ಇತ್ತು. ಆದರೆ ಕಳೆದ 35 ವರ್ಷಗಳಲ್ಲಿ ಬಿಜೆಪಿಯವರು ಲೋಕಸಭಾ ಸದಸ್ಯರಾಗಿ ನಮ್ಮ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನು ಕೂಡ ವಿಮರ್ಶಿಸುವಂತ ಅವಕಾಶ. ಹೆಚ್ಚಿನ ನಿಮಿಷ ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ 2013ರಲ್ಲಿ 4.9% ಇತ್ತು. ಇವತ್ತು ಅದು 8%ಗೆ ಮುಟ್ಟಿದೆ. 10 ವರ್ಷಗಳ ಇವರ ಆಡಳಿತದಲ್ಲಿ 8%ಗೆ ಮುಟ್ಟಿದೆ ನಿರುದ್ಯೋಗ ಸಮಸ್ಯೆ. ಮತ್ತು ಅದೇ ರೀತಿಯಲ್ಲಿ ನಮಗೆ 125 ರಾಷ್ಟ್ರಗಳಲ್ಲಿ 111ನೇ ಸ್ಥಾನ, ಪಾಕಿಸ್ತಾನಕ್ಕೆ 102ನೇ ಸ್ಥಾನ 125ರಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ. ಇವತ್ತು ನಮಗೆ 111ನೇ ಸ್ಥಾನ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಕೌಂಟ್ ಅನ್ನು ಫ್ರೀಸ್ ಮಾಡುವಂಥದ್ದು, ಅದೇ ರೀತಿಯಾಗಿ 2 ಮುಖ್ಯಮಂತ್ರಿಗಳನ್ನ ಜೈಲಿಗೆ ತರುವಂಥದ್ದು, ಅದರಲ್ಲೂ ಕೂಡ ತೆಲಂಗಾಣದ ಮುಖ್ಯಮಂತ್ರಿಗಳ ಮಗಳನ್ನ ಕೂಡ ಜೈಲಿಗೆ ಹಾಕುವಂಥದ್ದು. ಇವತ್ತು IT, ED, CBI ಅನ್ನ ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನ ದಮನ ಮಾಡುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಹೊರಟಿದೆ. ಒಂದು ರಾಷ್ಟ್ರ, ಒಂದು ಭಾಷೆ, ಒಂದು ಧರ್ಮ, ಒಂದು ಚುನಾವಣೆ, ಇವೆಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದಂಥ ವಿಚಾರಗಳು. ಹೆಚ್ಚಿನ ಅಂಶ ನಮ್ಮ ಸಂವಿಧಾನಕ್ಕೆ ಅನೇಕ ಸಂದರ್ಭಗಳಲ್ಲಿ ಇವತ್ತು ಸಂಬಂಧಪಟ್ಟಂತ ಕೇಂದ್ರ ಸಚಿವರುಗಳು ಇವತ್ತು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಒಂದು ಚುನಾವಣೆ, ಈ ಆಡಳಿತ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿತ್ತು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡಿದೆ. ಹೆಚ್ಚಿನ ವಿಷಯ ಆ ಸಂದರ್ಭದಲ್ಲಿ ಚುನಾವಣಾ ಸಮಯದಲ್ಲಿ ಯಾರು ಕೂಡ ನಂಬಲಿಲ್ಲ. ಈ ಒಂದು ಗ್ಯಾರಂಟಿಯನ್ನು ಇದನ್ನು ಬೇಲಿಗೆ ಬಿಸಾಡಿ, ಇದನ್ನ ಕಸದ ಬುಟ್ಟಿಗೆ ಹಾಕಿ, ಆಗ್ಲಿಕ್ಕೆ ಉಂಟೋ ಹೋಗ್ಲಿಕ್ಕೆ ಉಂಟೋ. ನಮ್ಮಲ್ಲೊಬ್ಬರು ಜಿಲ್ಲಾಧ್ಯಕ್ಷ, ಬಿಜೆಪಿ ಜಿಲ್ಲಾಧ್ಯಕ್ಷ ಉಡುಪಿಯವರು ಹೇಳಿದ್ರು, ಒಂದು ವೇಳೆ ಇದು ಅನುಷ್ಠಾನ ಆದ್ರೆ ನಾನು ತಲೆ ಬೋಡಿಸಿ ವಿಧಾನಸೌಧದ ಎದುರುಗಡೆ ಕೂರ್ತೇನೆ ಅಂತೇಳಿ. ನಾವು ಈ 5 ಗ್ಯಾರಂಟಿ ಕೂಡ ಅನುಷ್ಠಾನ ಆದ ನಂತರ ನಾವು ಇಲ್ಲಿಂದ ನಮ್ಮ ಕೊಪ್ಪದಿಂದ ಅಲ್ಲಿಯ ಶಾಸಕರು, ಅಲ್ಲಿಯ ಅಧ್ಯಕ್ಷರು ಎಲ್ಲ ಸೇರಿ ಎಲ್ಲ ಬ್ರ್ಯಾಂಡ್ಗಳ ಬ್ಲೇಡ್ ಅನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ದೇವೆ. ಅವರು ಕೊಟ್ಟಂತ ಆಶ್ವಾಸನೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಮೊನ್ನೆ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಈ ಒಂದು ರೀತಿಯ ಹೇಳಿಕೆ ಹೆಚ್ಚಿನ ಅಂಶ ಇಡೀ ಮಹಿಳಾ ಸಮುದಾಯಕ್ಕೆ ಒಂದು ರೀತಿಯ ಕಳಂಕ ತರುವಂತ ಹೇಳಿಕೆ ಆಗಿದೆ. ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ಮೈತ್ರಿ ಮಾಡುವಂತ ಸಮಯದಲ್ಲಿ
ಮಣಿಪುರದಲ್ಲಿ ಯಾವ ರೀತಿಯ ದೌರ್ಜನ್ಯ ಆಗಿತ್ತು ಮಹಿಳೆಯರ ಮೇಲೆ, 76 ಮಂದಿ ಪ್ರಾಣ ಕೊಟ್ಟರು, ಬೆತ್ತಲೆ ಮೆರವಣಿಗೆ ಮಾಡಿದ್ರು ಮಹಿಳೆಯರನ್ನ. ನಮ್ಮ ದೇಶದ ಚರಿತ್ರೆಯಲ್ಲಿ ಎಂದೂ ಆಗದಂತ ರೀತಿಯ ಒಂದು ಘಟನೆ ನಡೆಯಿತು. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಅನ್ನುವಂಥ ರೀತಿ ಅವರ ಗಂಡನನ್ನ ಕೊಲೆ ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡಿ ಆ ಆರೋಪಿಗಳಿಗೆ ಶಿಕ್ಷೆ ಆದರೆ ಅವರನ್ನ ಗುಜರಾತ್ ಸರ್ಕಾರ ಅವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಅವರನ್ನ ಮೆರವಣಿಗೆ ತಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಯಿತು. ಹೆಚ್ಚು ನಿಮಿಷ ನಂತರ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಪುನಃ ಅವರಿಗೆ ಶಿಕ್ಷೆ ವಿಧಿಸುವಂತ ಅವಕಾಶಗಳಾಗಿತ್ತು. ಈ ರೀತಿಯಲ್ಲಿ ಅದು ಹೆಚ್ಚು ನಿಮಿಷ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಆಯ್ತು ಅಂತ ಕಾಣುತ್ತೆ. ಇದು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತ ಕೆಲಸ ಕಾರ್ಯ ಸತತವಾಗಿ ದೇಶದಾದ್ಯಂತ ಇವತ್ತು ನಡೆಯುವಂಥದ್ದು ಹೆಚ್ಚು ನಿಮಿಷ ಕುಮಾರಸ್ವಾಮಿ ಅವರ ಗಮನಕ್ಕೆ ಬಂದಿದೆ ಇಲ್ಲೋ ಗೊತ್ತಿಲ್ಲ. ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಪುನರುಪಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ. ಒಂದು, ಕಳೆದ ಸಲ ನಾವು ರಾಜ್ಯ ಸರ್ಕಾರದ ಹಂತದಲ್ಲಿ ಘೋಷಣೆ ಮಾಡಿದ್ದು, ಅದನ್ನ 6 ತಿಂಗಳಲ್ಲಿ ಎಲ್ಲೂ ಕೂಡ ಆಗಲಿಕ್ಕಿಲ್ಲ. ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆಯನ್ನು ಅಷ್ಟೊಂದು ಶೀಘ್ರವಾಗಿ ಮಾಡುವಂಥದ್ದು. ಇವಾಗಲೇ 15ಕ್ಕಿಂತ ಮಿಕ್ಕಿ ನಮ್ಮ ಏಮ್ ಇರುವಂಥದ್ದು 20ಕ್ಕಿಂತ ಮಿಕ್ಕಿ ಸ್ಥಾನವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಅಂತ ಒಂದು ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ವಿ. ಇವತ್ತು ಆ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ಮಾಡಲಿಕ್ಕಿದೆ. ಉಡುಪಿ ಚಿಕ್ಕಮಗಳೂರು 100ಕ್ಕೆ 100 ಪಾಲು ಗೆಲ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವತ್ತು ಹೆಜ್ಜಿನಲ್ಲಿದ್ದೇವೆ. ಇನ್ನಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಇದು ಬೆಂಬಲ ಕಾಣುವಂಥದ್ದು ಸ್ವಲ್ಪ ಚುನಾವಣೆಯ ಕಡೆಯ ಹಂತದಲ್ಲಿ ಕಾಣ್ತದೆ. ಆ ದೃಷ್ಟಿಯಲ್ಲಿ ಈ ಒಂದು ಸೀಟನ್ನು ಕೂಡ 100ಕ್ಕೆ 100 ಪಾಲು ಪಡೆಯುವಂತ ಒಂದು ಅವಕಾಶ ಇದೆ. ಬೇರೆ ಬೇರೆ ಪಕ್ಷಗಳಿಂದ ನಮಗೆ ಸೇರ್ಪಡೆ ಆಗುವುದರ ಮುಖಾಂತರ ಹೆಚ್ಚಿನ ಅಂಶ ಇನ್ನಷ್ಟು ಶಕ್ತಿ ನಮಗೆ ಬರ್ಲಿಕ್ಕಿದೆ ಅಂತ ಹೇಳಿಕೊಂಡು ಇವತ್ತು ಸೇರ್ಪಡೆ ಆಗುವಂತ ಎಲ್ಲಾ ಮುಖಂಡರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಅವರಿಗೆ ಶುಭ ಕೋರಿ ನನ್ನ ಒಂದೆರಡು ಮಾತು ಕೊಡ್ತೀನಿ. ಮೋದಿ ಬರ್ತಾರೆ ಅಂತ ಯಾರು ಬರುವವರು ಅಲ್ಲ. ಈಗ ಇವತ್ತು ರಾಹುಲ್ ಗಾಂಧಿ ಅವರು ನಾಳೆ ಇಲ್ಲಿ ಮಂಡ್ಯ ಮತ್ತು ಕೋಲಾರ ಬರ್ತಾ ಇದ್ದಾರೆ. ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಸ್ಟಾರ್ ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೋಗಿದೆ. ಮುಖ್ಯಮಂತ್ರಿಗಳದ್ದು ಕೂಡ ಇಲ್ಲಿ ಕಾರ್ಯಕ್ರಮ ಇದೆ. ಇವತ್ತಿತ್ತು ಅಲ್ಲಿ ಪುತ್ತೂರಿನಲ್ಲಿ ಜಾತ್ರೆ ಇರುವ ಕಾರಣ ಅದನ್ನು ಮುಂದುವರಿಸುವಂತ ಅವಕಾಶ ಆಗಿದೆ. ಮುಖ್ಯಮಂತ್ರಿಗಳದ್ದು ಕಾರ್ಯಕ್ರಮ 20ರ ನಂತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಇದೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥ ಸಂದೇಶ. ಅದು ವಿಶ್ವ ಮಾನವರನ್ನು ಒಟ್ಟು ಸೇರಿಸುವ ಸಂದೇಶ. ಕಾಂಗ್ರೆಸ್ ಪಕ್ಷದ ಸಂದೇಶ ಕೂಡ ಅದೇ. ಒಂದೇ, ಎಲ್ಲರೂ ಕೂಡ ಅವರು ಪೂಜಾರಿ ಕಮ್ಯುನಿಟಿಗೆ ಸೇರಿದವರನ್ನು ಸಾಬೀತು ಮಾಡಿದ್ದಾರೆ. ಅದರಲ್ಲಿ ತಪ್ಪಿದೆ ಅಲ್ಲ. ಈಗ ಈ ಚುನಾವಣಾ ಸಮಯದಲ್ಲಿ ಬಂದು ನಾರಾಯಣ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಬಾಕಿ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದಾರಲ್ಲ. ಈಗ ಅವರದೇ ಗಣರಾಜ್ಯ ದಿನೋತ್ಸವ ಸಂದರ್ಭದಲ್ಲಿ ಕೇರಳ ರಾಜ್ಯದವರು ಕಳಿಸಿದ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿ ಅವಮಾನ ಮಾಡಿದಾರಲ್ಲ. ಮತ್ತೆ ಬಿಜೆಪಿಯವರು ರಾಜ್ಯ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತೇಳಿ ಪಠ್ಯ ಪುಸ್ತಕದಿಂದ ಕಿತ್ತು ತೆಗೆದಾಗ ಗೊತ್ತಾಗ್ಲಿಲ್ಲ. ಬರೇ ನಾರಾಯಣ ಗುರುಗಳನ್ನು ಮಾತ್ರ ಅಲ್ಲ, ಬಸವಣ್ಣನವರು ಅವಮಾನ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರು, ಕುವೆಂಪುರವರಿಗೆ ಅವಮಾನ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಇದರಲ್ಲಿ ಚುನಾವಣಾ ಗಿಮಿಕ್ ಇದು ಏನು ಕಳೆದ ಫಸ್ಟ್ 2013ರಲ್ಲಿ ಕಪ್ಪು ದುಡ್ಡು ತರ್ತೇನೆ 15 ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಇದು ಜುಗುಳ. बोलो कांग्रेस पार्टी की, बोलो राहुल गांधी की, बोलो डी.के. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ.
ಆಡಳಿತಕ್ಕೆ ಬಂದಿದ್ದು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಸಮಾನ ಅನ್ನುವಂಥ ರೀತಿಯಲ್ಲಿ JDS ಪಕ್ಷ ಕೆಲಸ ಕಾರ್ಯ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಅಸ್ಮಿತೆಗೆ ಹೊಂದಿಕೊಂಡು ಬಸವಣ್ಣನವರ, ಕುವೆಂಪುರವರ, ನಾರಾಯಣ ಗುರುಗಳ, ಕನಕದಾಸರ ಎಲ್ಲ ರೀತಿಯ ಸಂದೇಶಗಳು ಕೂಡ ಒಟ್ಟಾಗಿ ಸೇರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಆ ರೀತಿಯಲ್ಲಿ ರಾಜಕೀಯವಾದಂಥ ಒಂದು ವಾತಾವರಣ ಇತ್ತು. ಇವತ್ತು ಕುಮಾರಸ್ವಾಮಿ ಅವರು ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಏನು ರಾಮಕೃಷ್ಣ ಹೆಗ್ಡೆ ಅವರ, JH ಪಾಟೀಲ್ ರವರ ಇವತ್ತು ಅಷ್ಟು ಇವತ್ತೆಲ್ಲ ಸಿದ್ದರಾಮಯ್ಯನವರು ಕೂಡ ಪಕ್ಷದಲ್ಲಿದ್ದರು, PGR ಸಿಂಧ್ಯಾರವರಿದ್ದರು. ಅನೇಕ ಮುತ್ಸದ್ದಿಗಳು ಪಕ್ಷದ ಅಸ್ಮಿತೆಯನ್ನೇ ಕೊನೆಗೊಳಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದರಿಂದ ಮನಸ್ಸೊಂದಂತ ಇವತ್ತು ತನ್ನ ಭಾವನನ್ನೇ ಕೊಂಡೋಗಿ BJP ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ. ಸುಮಲತಾರವರಿಗೆ ಅನ್ಯಾಯ ಮಾಡಿ ಇವತ್ತು ಅಲ್ಲಿ ಸ್ಪರ್ಧೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೂಡ ಹೆಚ್ಚಿನ ಅಂಶ ಇವತ್ತಿನ ಕಾರ್ಯಕರ್ತರು ಆ ಪಕ್ಷವನ್ನು ಬಿಡುವುದರ ಮುಖಾಂತರ ಏನು ಸೂಚನೆ ಕಾಣ್ತದೆ ಅಂತ ಹೇಳಿದ್ರೆ, ಅವರನ್ನು ಹೊಂದಿಕೊಂಡಂತೆ 4 ಕ್ಷೇತ್ರದಲ್ಲಿ ಕೂಡ ಸೋಲ್ತಾರೆ. ಹಾಸನದಲ್ಲಿ ಸೋಲ್ತಾರೆ, ಇವತ್ತು ಮಂಡ್ಯದಲ್ಲಿ ಸೋಲ್ತಾರೆ, ರಾಮನಗರದಲ್ಲಿ ಸೋಲ್ತಾರೆ, ಇಲ್ಲಿ ಕೂಡ ಕೋಲಾರದಲ್ಲಿ ಕೂಡ ಸೋಲುವಂಥ ವಾತಾವರಣ ಇದೆ. ಇಂಥ ಸಮಯದಲ್ಲಿ ಇವತ್ತು ಒಂದು ಚರಿತ್ರೆ ಇತಿಹಾಸವನ್ನು ಬರೆದಿದ್ದಾರೆ ಕುಮಾರಸ್ವಾಮಿ ಅವರು. ಇಡೀ ಜನತಾದಳ ಇವತ್ತು ಏನಿತ್ತು, ಇವತ್ತು JDS ಪಕ್ಷ ಏನಿತ್ತು, ಅದರ ಒಂದು ಇದಕ್ಕೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಸಮಾಧಿಗೆ ಮೂಳೆ ಹೊಳೆಯುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಜಾತ್ಯತೀತವಾದಂಥ ತತ್ವವನ್ನು ಒಪ್ಪಿಕೊಂಡು ಬಂದಂಥ ಅನೇಕ ಜನರು, ಅವ್ರಿಗೇನು ಆಗಲಿಕ್ಕೆ ಆಗಲಿಲ್ಲ, ಯಾವ ನಾಮಕರಣ, ಅವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬರುವಂಥ ಅವಕಾಶ ಆಗಿದೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು DK ಶಿವಕುಮಾರ್ ಅವರು ಇವತ್ತು ಆ ನಿಲುವನ್ನು ತಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ತತ್ವ, ಕಾರ್ಯಕ್ರಮಗಳು, ನಾಯಕತ್ವವನ್ನು ಒಪ್ಪಿಕೊಂಡು ಯಾರೇ ಬರ್ತಿದ್ರು ಕೂಡ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಧಾರಣ 42 ಮಂದಿಯನ್ನು ನಾವು ಸೇರ್ಪಡೆ ಮಾಡಿದ್ದೇವೆ. 42 ಮಂದಿ ಅಂತ ಹೇಳಿದ್ರೆ 42 ಮಂದಿ ಮಾತ್ರ ಅಲ್ಲ, ಅವರ ಹಿಂದೆ 100 ಜನ ಇದ್ದಾರೆ. ಇನ್ನಷ್ಟು ಜನರು ಕೂಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಕೂಡ ಸೇರ್ಪಡೆ ಆಗಲಿಕ್ಕಿದ್ದಾರೆ. ಅವ್ರನ್ನೆಲ್ಲ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಜನನೇ ತೀರ್ಮಾನ ಮಾಡಿದ್ದಾರೆ. 136 ಕೊಟ್ಟಿದ್ದಾರೆ. ಯಾವ ಕುರ್ಚಿ ಬಿಡುದು? 136 ಶಾಸಕರು ಗೆದ್ದಿದ್ದಾರೆ. ಇನ್ನಷ್ಟು ಶಾಸಕರು ಕ್ಯೂನಲ್ಲಿದ್ದಾರೆ. ಇವತ್ತು JDS ಇಂದ ಬರಲಿಕ್ಕೆ, BJP ಇಂದ ಬರಲಿಕ್ಕೆ ಇನ್ನಷ್ಟು ಶಾಸಕರು ಕ್ಯೂನಲ್ಲಿದ್ದಾರೆ. ಕುರ್ಚಿ ಬಿಡುವ ಪ್ರಶ್ನೆ ಎಲ್ಲಿದೆ? ಪಕ್ಷದಿಂದ ಏನಾದರೂ ಸಚಿವರುಗಳಿಗೆ ಉಸ್ತುವಾರಿ ಸಚಿವರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ, ಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಹೇಳಿ ಅವರೇ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಲ್ಲ, ಆ ರೀತಿ ಟಾರ್ಗೆಟ್ ಇರಲೇಬೇಕಲ್ಲ. ಇದು ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕಲ್ಲ, ಒಂದೊಂದು ಟಾರ್ಗೆಟ್ ಬೇಕಲ್ಲ, ಅದು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಇಲ್ಲದಂಥ ಟಾರ್ಗೆಟ್ ಮತ್ತೆ ಯಾಕೆ? ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನ ಹೋಗುವಾಗ ಅಲ್ಲ, ಹಾಗಲ್ಲ. ಅವರ ಅಸೆಸ್ಮೆಂಟ್ ಪ್ರತಿಯೊಬ್ಬ ಮಂತ್ರಿ ಇರ್ಬೋದು, ಪ್ರತಿಯೊಂದು ಮುಖಂಡರುಗಳಿರ್ಬೋದು, ಪಕ್ಷದ ಮುಖಂಡರುಗಳಿರ್ಬೋದು, ಅವ್ರಿಗೊಂದು ಅಸೆಸ್ಮೆಂಟ್ ಅಂತ ಇರ್ತದೆ. ಆ ಅಸೆಸ್ಮೆಂಟ್ ಪ್ರಕಾರ ಟಾರ್ಗೆಟ್ ಕೊಟ್ಟಿದ್ದಾರೆ. ಸ್ವಾಗತ. ಕೆಲವು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರುವವರಿದ್ದಾರೆ. ಅವರನ್ನು ಸೇರ್ಪಡೆ ಕುರಿತು ಪಕ್ಷದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ವಿನಾಯಕ್ ಕುಮಾರ್ ಸೊರಕೆ ಅವರು ಈ ಒಂದು ಸೇರ್ಪಡೆ ಕಾರ್ಯಕ್ರಮ, ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶಹೀದ್ರವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆ, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಾದ ನೀರಜ್ರವರು, ಸಲೀಮ್ರವರು, ಇವತ್ತು ಆ ಸೇರ್ಪಡಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೀವಿ. ಹೆಚ್ಚಿನ ಅಂಶ JDS ಪಕ್ಷ ತನ್ನ ಜಾತ್ಯತೀತತೆಯ ಒಂದು ಅಸ್ತಿತ್ವವನ್ನು ಇವತ್ತು ಕಳ್ಕೊಂಡಿದೆ. ಸಂಪೂರ್ಣವಾಗಿ
ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಮಂದಿ ಅನೇಕ ವರ್ಷಗಳ ಕಾಲ JDS ಪಕ್ಷದಲ್ಲಿ ದುಡಿದಂತ ಅನೇಕ ಮಂದಿ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಮೊನ್ನೆ ಕೂಡ ರಾತ್ರಿ 1 ಗಂಟೆ ರಾತ್ರಿ ರಾಮನಗರದಿಂದ ತಂಡೋಪತಂಡವಾಗಿ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕಾರ್ಯಕ್ರಮ ಆಗಿತ್ತು. ಅವರು ಪ್ರಧಾನಮಂತ್ರಿಗಳು ಆಗಮಿಸುವುದಕ್ಕೆ ಸ್ವಾಗತ ಇದೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಇವತ್ತು ಕೈ ಮುಗಿದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಮಾಡಿದ್ರು. ಬಹಳ ಸಮಯಗಳ ಹಿಂದಿನಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಮಂಗಳೂರಿಗೆ ಆಗಮಿಸಿದಂತ ರೈಲ್ವೆ ಸ್ಟೇಷನ್ ಅನ್ನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ರೈಲ್ವೆ ಸ್ಟೇಷನ್ ಅಂತೇಳಿ ಹೆಸರಿಡಬೇಕು ಅನ್ನೋ ಒಂದು ರೀತಿ ಬೇಡಿಕೆ ಇತ್ತು. ಅದನ್ನ ಅವರು ಪರಿಪೂರ್ಣತೆ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು. ಮತ್ತು ಚುನಾವಣಾ ಸಂದರ್ಭದಲ್ಲಿ ಇವತ್ತು ಬಂದು ಅವರ ಪ್ರತಿಭೆಗೆ ಕೈ ಮುಗಿದು ಇವತ್ತು ಅಲ್ಲಿಂದ ಪ್ರಾರಂಭ ಮಾಡೋದಕ್ಕಿಂತ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ತತ್ವ ಸಂದೇಶಗಳಿಗೆ ಹೊಂದಿಕೊಂಡು ಕೇಂದ್ರ ಸರ್ಕಾರ ಸ್ಪಂದನ ಮಾಡುವಂತ ಕೆಲಸ ಮಾಡ್ತಿದ್ರೆ ಅದಕ್ಕೆ ಜಾಸ್ತಿ ಮಹತ್ವತೆ ಬರ್ತಾ ಇತ್ತು. ಆದರೆ ಕಳೆದ 35 ವರ್ಷಗಳಲ್ಲಿ ಬಿಜೆಪಿಯವರು ಲೋಕಸಭಾ ಸದಸ್ಯರಾಗಿ ನಮ್ಮ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನು ಕೂಡ ವಿಮರ್ಶಿಸುವಂತ ಅವಕಾಶ. ಹೆಚ್ಚಿನ ನಿಮಿಷ ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ 2013ರಲ್ಲಿ 4.9% ಇತ್ತು. ಇವತ್ತು ಅದು 8%ಗೆ ಮುಟ್ಟಿದೆ. 10 ವರ್ಷಗಳ ಇವರ ಆಡಳಿತದಲ್ಲಿ 8%ಗೆ ಮುಟ್ಟಿದೆ ನಿರುದ್ಯೋಗ ಸಮಸ್ಯೆ. ಮತ್ತು ಅದೇ ರೀತಿಯಲ್ಲಿ ನಮಗೆ 125 ರಾಷ್ಟ್ರಗಳಲ್ಲಿ 111ನೇ ಸ್ಥಾನ, ಪಾಕಿಸ್ತಾನಕ್ಕೆ 102ನೇ ಸ್ಥಾನ 125ರಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ. ಇವತ್ತು ನಮಗೆ 111ನೇ ಸ್ಥಾನ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಕೌಂಟ್ ಅನ್ನು ಫ್ರೀಸ್ ಮಾಡುವಂಥದ್ದು, ಅದೇ ರೀತಿಯಾಗಿ 2 ಮುಖ್ಯಮಂತ್ರಿಗಳನ್ನ ಜೈಲಿಗೆ ತರುವಂಥದ್ದು, ಅದರಲ್ಲೂ ಕೂಡ ತೆಲಂಗಾಣದ ಮುಖ್ಯಮಂತ್ರಿಗಳ ಮಗಳನ್ನ ಕೂಡ ಜೈಲಿಗೆ ಹಾಕುವಂಥದ್ದು, ಮತ್ತು IT, ED, CBI ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನ ದಮನ ಮಾಡುವಂತ ಕೆಲಸ ಕಾರ್ಯಕ್ಕೆ ಒಂದು ಹೊರಟಿದೆ. ಒಂದು ರಾಷ್ಟ್ರ, ಒಂದು ಭಾಷೆ, ಒಂದು ಧರ್ಮ, ಒಂದು ಚುನಾವಣೆ, ಇವೆಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದಂಥ ವಿಚಾರಗಳು. ಹೆಚ್ಚಿನ ಅಂಶ ನಮ್ಮ ಸಂವಿಧಾನಕ್ಕೆ ಅನೇಕ ಸಂದರ್ಭಗಳಲ್ಲಿ ಇವತ್ತು ಸಂಬಂಧಪಟ್ಟಂತ ಕೇಂದ್ರ ಸಚಿವರುಗಳು ಇವತ್ತು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಒಂದು ಚುನಾವಣೆ, ಈ ಆಡಳಿತ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿತ್ತು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡಿದೆ. ಹೆಚ್ಚಿನ ವಿಷಯ ಆ ಸಂದರ್ಭದಲ್ಲಿ ಚುನಾವಣಾ ಸಮಯದಲ್ಲಿ ಯಾರು ಕೂಡ ನಂಬಲಿಲ್ಲ. ಈ ಒಂದು ಗ್ಯಾರಂಟಿಯನ್ನು ಇದನ್ನು ಬೇಲಿಗೆ ಬಿಸಾಡಿ, ಇದನ್ನ ಕಸದ ಬುಟ್ಟಿಗೆ ಹಾಕಿ, ಆಗ್ಲಿಕ್ಕೆ ಉಂಟೋ ಹೋಗ್ಲಿಕ್ಕೆ ಉಂಟೋ. ನಮ್ಮಲ್ಲೊಬ್ಬರು ಜಿಲ್ಲಾಧ್ಯಕ್ಷ, ಬಿಜೆಪಿ ಜಿಲ್ಲಾಧ್ಯಕ್ಷ ಉಡುಪಿಯವರು ಹೇಳಿದ್ರು, ಒಂದು ವೇಳೆ ಇದು ಅನುಷ್ಠಾನ ಆದ್ರೆ ನಾನು ತಲೆ ಬೋಡಿಸಿ ವಿಧಾನಸೌಧ ಎದುರುಗಡೆ ಕೂರ್ತೇನೆ ಅಂತೇಳಿ. ನಾವು ಈ 5 ಗ್ಯಾರಂಟಿ ಕೂಡ ಅನುಷ್ಠಾನ ಆದ ನಂತರ ನಾವು ಇಲ್ಲಿಂದ ನಮ್ಮ ಕೊಪ್ಪದಿಂದ ಅಲ್ಲಿಯ ಶಾಸಕರು, ಅಲ್ಲಿಯ ಅಧ್ಯಕ್ಷರೆಲ್ಲ ಸೇರಿ ಎಲ್ಲ ಬ್ರ್ಯಾಂಡ್ಗಳ ಬ್ಲೇಡನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ದೇವೆ. ಅವರು ಕೊಟ್ಟಂತ ಆಶ್ವಾಸನೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಮೊನ್ನೆ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಈ ಒಂದು ರೀತಿಯ ಹೇಳಿಕೆ ಹೆಚ್ಚಿನ ಅಂಶ ಇಡೀ
ಮಹಿಳಾ ಸಮುದಾಯಕ್ಕೆ ಒಂದು ರೀತಿಯ ಕಳಂಕ ತರುವಂತ ಹೇಳಿಕೆ ಆಗಿದೆ. ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ಮೈತ್ರಿ ಮಾಡುವಂತ ಸಮಯದಲ್ಲಿ ಮಣಿಪುರದಲ್ಲಿ ಯಾವ ರೀತಿಯ ದೌರ್ಜನ್ಯ ಆಗಿತ್ತು ಮಹಿಳೆಯರ ಮೇಲೆ, 76 ಮಂದಿ ಪ್ರಾಣ ಕೊಟ್ಟರು, ಬೆತ್ತಲೆ ಮೆರವಣಿಗೆ ಮಾಡಿದ್ರು ಮಹಿಳೆಯರನ್ನ. ನಮ್ಮ ದೇಶದ ಚರಿತ್ರೆಯಲ್ಲಿ ಎಂದೂ ಆಗದಂತ ರೀತಿಯ ಒಂದು ಘಟನೆ ನಡೆಯಿತು. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಅನ್ನುವಂಥ ರೀತಿ ಅವರ ಗಂಡನನ್ನ ಕೊಲೆ ಮಾಡಿ ಅವರ ಮೇಲೆ ದೌರ್ಜನ್ಯ ಮಾಡಿ ಆ ಆರೋಪಿಗಳಿಗೆ ಶಿಕ್ಷೆ ಆದರೆ ಅವರನ್ನ ಸರ್ಕಾರ, ಗುಜರಾತ್ ಸರ್ಕಾರ ಅವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಅವರನ್ನ ಮೆರವಣಿಗೆ ತಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಯಿತು. ಹೆಚ್ಚು ನಿಮಿಷ ನಂತರ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಪುನಃ ಅವರಿಗೆ ಶಿಕ್ಷೆ ವಿಧಿಸುವಂತ ಅವಕಾಶಗಳಾಗಿತ್ತು. ಈ ರೀತಿಯಲ್ಲಿ ಅದು ಹೆಚ್ಚಿನ ನಿಮಿಷ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಆಯ್ತು ಅಂತ ಕಾಣುತ್ತೆ. ಇದು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತ ಕೆಲಸ ಕಾರ್ಯ ಸತತವಾಗಿ ದೇಶದಾದ್ಯಂತ ಇವತ್ತು ನಡೆಯುವಂಥದ್ದು ಹೆಚ್ಚಿನ ನಿಮಿಷ ಕುಮಾರಸ್ವಾಮಿ ಅವರ ಗಮನಕ್ಕೆ ಬಂದಿದೆ ಇಲ್ವೋ ಗೊತ್ತಿಲ್ಲ. ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಪುನರುಪಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ. ಒಂದು, ಕಳೆದ ಸಲ ನಾವು ರಾಜ್ಯ ಸರ್ಕಾರದ ಹಂತದಲ್ಲಿ ಘೋಷಣೆ ಮಾಡಿದ್ದು, ಅದನ್ನ 6 ತಿಂಗಳಲ್ಲಿ ಎಲ್ಲೂ ಕೂಡ ಆಗಲಿಕ್ಕಿಲ್ಲ. ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆಯನ್ನು ಅಷ್ಟೊಂದು ಶೀಘ್ರವಾಗಿ ಮಾಡುವಂಥದ್ದು. ಇವಾಗಲೇ 15ಕ್ಕಿಂತ ಮಿಕ್ಕಿ ನಮ್ಮ ಏಮ್ ಇರುವಂಥದ್ದು 20ಕ್ಕಿಂತ ಮಿಕ್ಕಿ ಸ್ಥಾನವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಅಂಥ ಒಂದು ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ವಿ. ಇವತ್ತು ಆ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ದಾಖಲೆಯನ್ನು ಮಾಡಲಿಕ್ಕಿದೆ. ಉಡುಪಿ ಚಿಕ್ಕಮಗಳೂರು 100ಕ್ಕೆ 100 ಪಾಲು ಗೆಲ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವತ್ತು ಹೆಂಚಿನಲ್ಲಿದ್ದೇವೆ. ಇನ್ನಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಇದು ಬೆಂಬಲ ಕಾಣುವಂಥದ್ದು ಸ್ವಲ್ಪ ಚುನಾವಣೆಯ ಕಡೆಯ ಹಂತದಲ್ಲಿ ಕಾಣ್ತದೆ. ಆ ದೃಷ್ಟಿಯಲ್ಲಿ ಈ ಒಂದು ಸೀಟನ್ನು ಕೂಡ 100ಕ್ಕೆ 100 ಪಾಲು ಪಡೆಯುವಂತ ಒಂದು ಅವಕಾಶ ಇದೆ. ಬೇರೆ ಬೇರೆ ಪಕ್ಷಗಳಿಂದ ನಮಗೆ ಸೇರ್ಪಡೆ ಆಗುವುದರ ಮುಖಾಂತರ ಹೆಚ್ಚಿನ ನಿಮಿಷ ಇನ್ನಷ್ಟು ಶಕ್ತಿ ನಮಗೆ ಬರ್ಲಿಕ್ಕಿದೆ ಅಂತ ಹೇಳಿಕೊಂಡು ಇವತ್ತು ಸೇರ್ಪಡೆ ಆಗುವಂತ ಎಲ್ಲಾ ಮುಖಂಡರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಅವರಿಗೆ ಶುಭ ಕೋರಿ ನನ್ನ ಒಂದೆರಡು ಮಾತು ಕೊಡ್ತೀನಿ. ಮೋದಿ ಬರ್ತಾರೆ ಅಂತ ಯಾರು ಬರುವವರು ಅಲ್ಲ. ಈಗ ಇವತ್ತು ರಾಹುಲ್ ಗಾಂಧಿ ಅವರು ನಾಳೆ ಇಲ್ಲಿ ಮಂಡ್ಯ ಮತ್ತು ಕೋಲಾರ ಬರ್ತಾ ಇದ್ದಾರೆ. ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಸ್ಟಾರ್ ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೋಗಿದೆ. ಮುಖ್ಯಮಂತ್ರಿಗಳದ್ದು ಕೂಡ ಇಲ್ಲಿ ಕಾರ್ಯಕ್ರಮ ಇದೆ. ಇವತ್ತಿತ್ತು ಅಲ್ಲಿ ಪುತ್ತೂರಿನಲ್ಲಿ ಜಾತ್ರೆ ಇರುವ ಕಾರಣ ಅದನ್ನು ಮುಂದುವರಿಸುವಂತ ಅವಕಾಶ ಆಗಿದೆ. ಮುಖ್ಯಮಂತ್ರಿಗಳದ್ದು ಕಾರ್ಯಕ್ರಮ 20ರ ನಂತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಇದೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥ ಸಂದೇಶ. ಅದು ವಿಶ್ವ ಮಾನವರನ್ನು ಒಟ್ಟು ಸೇರಿಸುವ ಸಂದೇಶ. ಕಾಂಗ್ರೆಸ್ ಪಕ್ಷದ ಸಂದೇಶ ಕೂಡ ಅದೇ. ಒಂದೇ, ಎಲ್ಲರೂ ಕೂಡ ಅವರು ಪೂಜಾರಿ ಕಮ್ಯುನಿಟಿಗೆ ಸೇರಿದವರನ್ನು ಸಾಬೀತು ಮಾಡಿದ್ದಾರೆ. ಅದರಲ್ಲಿ ತಪ್ಪಿದೆ ಅಲ್ಲ. ಈಗ ಈ ಚುನಾವಣಾ ಸಮಯದಲ್ಲಿ ಬಂದು ನಾರಾಯಣ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಬಾಕಿ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದಾರಲ್ಲ. ಈಗ ಅವರದೇ ಗಣರಾಜ್ಯ ದಿನೋತ್ಸವ ಸಂದರ್ಭದಲ್ಲಿ ಕೇರಳ ರಾಜ್ಯದವರು ಕಳಿಸಿದ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿ ಅವಮಾನ ಮಾಡಿದಾರಲ್ಲ. ಮತ್ತೆ ಬಿಜೆಪಿಯವರು ರಾಜ್ಯ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಪಠ್ಯ ಪುಸ್ತಕದಿಂದ ಕಿತ್ತು ತೆಗೆದಾಗ ಗೊತ್ತಾಗ್ಲಿಲ್ಲ. ಬರೇ ನಾರಾಯಣ ಗುರುಗಳನ್ನು ಮಾತ್ರ ಅಲ್ಲ, ಬಸವಣ್ಣನವರು ಅವಮಾನ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರು, ಕುವೆಂಪುರವರಿಗೆ ಅವಮಾನ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಇದರಲ್ಲಿ ಚುನಾವಣಾ ಗಿಮಿಕ್ ಇದು. ಏನು ಕಳೆದ ಫಸ್ಟ್ 2013ರಲ್ಲಿ ಕಪ್ಪು ದುಡ್ಡು ತರ್ತೇನೆ 15 ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಇದು ಜುಗುಳ. बोलो कांग्रेस पार्टी की, बोलो राहुल गांधी की, बोलो डी.के. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ.
ಆಡಳಿತಕ್ಕೆ ಬಂದಿತ್ತು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಸಮಾನ ಅನ್ನುವಂಥ ರೀತಿಯಲ್ಲಿ JDS ಪಕ್ಷ ಕೆಲಸ ಕಾರ್ಯ ಮಾಡ್ತಾ ಇತ್ತು. ಕರ್ನಾಟಕ ರಾಜ್ಯದ ಅಸ್ಮಿತೆಗೆ ಹೊಂದಿಕೊಂಡು ಬಸವಣ್ಣ